ಹಾಯ್ ಗೆಳೆಯರೇ, ಹೇಗಿದ್ದೀರಾ? ನಿಕಲು ಮಾತೆರ್ಲ ಎಂಚ ಉಳ್ಳಾರು. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನೀವೇನಾದರೂ ಹೊಸದಾಗಿ ಕಲಿಬೇಕು ಅಂತಿದ್ರೆ ಇವತ್ತಿನ ವಿಡಿಯೋವನ್ನು ಮಿಸ್ ಮಾಡಲೇಬೇಡಿ. ಯಾಕಂದರೆ ಇವತ್ತು ನಾನು ನಿಮಗಾಗಿ ತುಂಬ ವಿಶೇಷವಾದ, ಸರಳವಾದ ಮತ್ತು ಮುಖ್ಯವಾದ ವಿಷಯವೊಂದನ್ನು ತಂದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಯಾಣದಲ್ಲಿ ತುಳು ಭಾಷೆ ಇದರ ಬಗ್ಗೆ ಮಾತಾಡೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋಕ್ಕಂತೂ ಮರಿಲೇಬೇಡಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ಈಗ ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ ಓಕೆ ಬಿಡಿ, ಮೊದಲು ನಾವು ಹೋಗೋದು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ನಾವು ವಿಚಾರಿಸ್ತೇವೆ. ಈ ರೀತಿಯಾಗಿ ವಿಚಾರಿಸ್ತೇವೆ. ಮೊದಲನೇ ವಾಕ್ಯ ಏನಂದರೆ, ಬಸ್ ಬಂದಿದೆಯಾ? ಇದು ಮೊದಲನೇ ಮಾತು. ಬಸ್ ಬಂದಿದೆಯಾ? ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಬಸ್ ಬೈದಿಂಡೆ, ಬಸ್ ಬೈದಿಂಡೆ. ಮುಂದೆ ಟಿಕೆಟ್ ಎಷ್ಟು? ಟಿಕೆಟ್ ಎಷ್ಟು? ಇದನ್ನು ತುಳುವಲ್ಲಿ ಟಿಕೆಟ್ ಏತ್, ಟಿಕೆಟ್ ಏತ್ ಅಂತ ಹೇಳೋದು. ಹಾಗೆ ಮುಂದೆ ಸೀಟು ಖಾಲಿ ಇದೆಯಾ? ಸೀಟು ಖಾಲಿ ಇದೆಯಾ? ಇದು ಮುಖ್ಯ ಅಲ್ವಾ? ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಸೀಟ್ ಖಾಲಿ ಉಂಡೆ, ಸೀಟ್ ಖಾಲಿ ಉಂಡೆ. ಹಾಗೆ ಮುಂದಿನ ವಾಕ್ಯ ಏನಂದರೆ, ನನಗೆ ವಿಂಡೋ ಸೀಟ್ ಕೊಡಿ, ನನಗೆ ವಿಂಡೋ ಸೀಟ್ ಕೊಡಿ. ಇದನ್ನು ತುಳುವಲ್ಲಿ ಹೀಗೆ ಹೇಳ್ತೇವೆ, ಎಂಕ್ ಕಂಡಿದಲ್ಪದ ಸೀಟು ಕೊರ್ಲೆ, ಎಂಕ್ ಕಂಡಿದಲ್ಪ ಸೀಟು ಕೊರ್ಲೆ. ವಿಂಡೋ ಅಂದರೆ ಕಿಟಕಿಗೆ ತುಳುವಲ್ಲಿ ಕಂಡಿ ಅಂತ ಹೇಳ್ತೇವೆ. ಮುಂದಿನ ವಾಕ್ಯ, ನಾನು ಮಂಗಳೂರಿಗೆ ಹೋಗಬೇಕು, ನಾನು ಮಂಗಳೂರಿಗೆ ಹೋಗಬೇಕು. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಯಾನ್ ಕುಡ್ಲಾಗ್ ಪೋವೋಡು, ಯಾನ್ ಕುಡ್ಲಾಗ್ ಪೋವೋಡು. ಮಂಗಳೂರಿಗೆ ತುಳುವಲ್ಲಿ ಕುಡ್ಲ ಅಂತ ಹೇಳ್ತಾರೆ. ಹಾಗೆ ಮುಂದಿನ ವಾಕ್ಯ, ಇದು ಯಾವ ಊರು? ಇದು ಯಾವ ಊರು? ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಒಂದು ಓವು ಊರು, ಒಂದು ಓವು ಊರು. ಹಾಗೆ ಮುಂದಿನ ವಾಕ್ಯ, ಮನೆಗೆ ಹೋಗುವುದು ಹೇಗೆ? ಮನೆಗೆ ಹೋಗುವುದು ಹೇಗೆ? ಇದನ್ನು ತುಳುವಲ್ಲಿ ಹೀಗೆ ಹೇಳ್ತಾರೆ, ಇಲ್ಲಾಗ ಪೋಪುನು ಎಂಚ, ಇಲ್ಲಾಗ ಪೋಪುನು ಎಂಚ. ಮನೆಗೆ ತುಳುವಲ್ಲಿ ಇಲ್ಲು ಅಂತ ಹೇಳ್ತಾರೆ. ಹಾಗೆ ಮುಂದೆ, ಇನ್ನೂ ಎಷ್ಟು ದೂರ ಇದೆ? ಇನ್ನೂ ಎಷ್ಟು ದೂರ ಇದೆ? ನನ್ನಲ ಏತು ದೂರ ಉಂಡು, ನನ್ನಲ ಏತು ದೂರ ಉಂಡು. ಹಾಗೆ ಮುಂದಿನ ವಾಕ್ಯ, ಅದು ತುಂಬ ಹತ್ತಿರ ಇದೆ, ಅದು ತುಂಬ ಹತ್ತಿರ ಇದೆ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಅವು ಮಸ್ತ್ ಕೈತಲುಂಡು, ಅವು ಮಸ್ತ್ ಕೈತಲುಂಡು. ಹತ್ತಿರ ಅಂದರೆ ತುಳುವಲ್ಲಿ ಕೈತಲ್. ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬದಿಯಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಇಟ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ. ನಿಮ್ಮ ಈ ದಿನ ಶುಭವಾಗಿರಲಿ. ಸೊಲ್ಮೆಲು ಗೆಳೆಯರೇ.